ಸಂತ ಅಲೋಷಿಯಸ್ ಗೊಂಜಾಗ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. 1 ರಿಂದ 5ನೇ ತರಗತಿ ಮಕ್ಕಳಿಗಾಗಿ ನಡೆದ ಕಾರ್ಯಕ್ರಮದಲ್ಲಿ ರೆವರೆಂಡ್ ಫಾದರ್ ಲಿಯೋ ಡಿಸೋಸಾ ಎಸ್ಟಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನಾವು ಯೇಸು ಕ್ರಿಸ್ತನಂತೆ ಆಗಬೇಕು, ಅವರ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. 6 ರಿಂದ 10ನೇ ತರಗತಿ ಮಕ್ಕಳಿಗಾಗಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ರೆವರೆಂಡ್ ಫಾದರ್ ರೋನಿ ಪಾಯಸ್ ಎಸ್ಟಿ ಅವರು ಮಕ್ಕಳೊಂದಿಗೆ ಕ್ರಿಸ್ಮಸ್ ಹಾಡನ್ನು ಹಾಡಿದ್ರು. ಸಂಸ್ಥೆಯ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಅನಿಲ್ಲೋ ಬೋಯಸ್ಟೆ ಅಧ್ಯಕ್ಷತೆ ವಹಿಸಿ ಕ್ರಿಸ್ಮಸ್ ಸಂದೇಶವನ್ನ ನೀಡಿದ್ರು. ವಿದ್ಯಾರ್ಥಿಗಳಾದ ಕುಮಾರಿ ಆದ್ಯಾ ನಾಯಕ್, ವೇನಾ ಡಿಸೋಸಾ ಮತ್ತು ಅರನ್ ಡಿಸೋಸಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಶಿಕ್ಷಕಿಯರಾದ ವಿದ್ಯಾ ಎಸ್ತರ್ ಮತ್ತು ಲವಿನಾ ನೈಟಿಂಗಲ್ ಕುಂದರ್ ಸಂಯೋಜಿಸಿದ್ರು. ಈ ಸಂದರ್ಭ ಮಕ್ಕಳಿಗಾಗಿ ಬಣ್ಣ ಹಚ್ಚುವುದು, ಕ್ರಿಸ್ಮಸ್ ಕಾರ್ಡ್ ತಯಾರಿ, ಗೊಂಬೆ ತಯಾರಿ, ನಿರುಪಯುಕ್ತ ಸಾಮಗ್ರಿಗಳಿಂದ ಆಭರಣ ತಯಾರಿ ಮುಂತಾದ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಯಿತು.